2 ಗಂಟೆ JCP ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡೋದು ನೀವು. ಅಷ್ಟೊತ್ತಿ ಸಾರ್ವಜನಿಕರ ನೆನಪಾಗ್ಲಿಲ್ಲ. ಸಾರ್ವಜನಿಕರ ಹೆಣಗಳ ಮೇಲೆ ರಾಜಕಾರಣ ಮಾಡ್ಕೊಂಡು ಇಷ್ಟು ದಿನ ರಾಜಕೀಯ ಈ ಕುರ್ಚಿಯಲ್ಲಿ ಕೂತಿದ್ರಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕು. ನಿಮ್ಗೆ ಹೇಳಿ, ಅಲ್ಲಿ ಹೆಣ ಸುಡ್ಲಿಕ್ಕೆ ಆಗ್ತದಾ? ಒಂದ್ ನಿಮಿಷ ಅಲ್ಲ ಹೇಳಿ. ಅಲ್ಲಲ್ಲ, ಅವರು ನಮ್ಮ ಹತ್ರ ಊಟದ ವ್ಯವಸ್ಥೆ ಮಾಡಿ ಅಂತ ಹೇಳಿ ಅಧ್ಯಕ್ಷ ಅಲ್ಲಿ ಆ ಕುರ್ಚಿಯಲ್ಲಿ ಕೂತ್ಕೊಂಡು ಹೇಳ್ತಾರಲ್ಲ, 2 ಗಂಟೆ JCP ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಆ ದುಡ್ಡಲ್ಲಿ ಊಟ ಕೊಡಿಸಿ ಜನರಿಗೆ. ಏನ್ ಹಗರಣಗಳ ಮಾಡಿದ್ರಲ್ಲ, ಆ ದುಡ್ಡಲ್ಲಿ ಊಟ ಅಲ್ಲ, ಜನರಿಗೆ ಬಿರಿಯಾನಿ ಕೊಡ್ಬೋದು, ವರ್ಷಾವಧಿ ಊಟ ಹಾಕ್ಬೋದು. ಅಷ್ಟು ಹಗರಣ